ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ನಮ್ಮ ಮಾತ ಬೊಕ್ಕ ನಮ್ಮ ನನ್ನದ ಜನಾಂಗಲ ಧರ್ಮದ ಮಾರ್ಗೋಡು ನಡಪೋಡು ಪನ್ಪಿನ ಇಚ್ಚೆನು ಬುಳೆಪಾವನೊಡೊಂದು ಪಂಡಿನ ಚಿತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರು ಮಾರ್ನಿಮಿದ ಪೊರ್ತುಡು ಸರ್ವೆರೇಗ್ಲ ಎಡ್ಡೆಪ್ಪು ಬಯಕಿದರು. ನಮ್ಮ ಕುಡ್ಲದ 10 ದಿನದ ದಸರಾ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮಟ್ಟು 2ನೇ ದಿನದ ಸರ್ವಧರ್ಮ ದಸರಡು 6 ಆಶೀರ್ವಚನ ಕೊರಿಯರು. ನಮ್ಮ ಕುಡ್ಲ ಟಿವಿ ಚಾನೆಲ್ ಸಂಸ್ಥೆಡು 10 ದಿನದ ದಸರಾ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮನು ಅಟ್ಟನೆ ಮಲ್ತದು ನಿಚ್ಚಲ ಪ್ರಸಾರ ಮಲ್ತೊಂದಿತ್ತದು. 2ನೇ ದಿನ ಐತಾರ ಸರ್ವಧರ್ಮ ದಸರಾ ಸಭಾ ಕಾರ್ಯಕ್ರಮ ಅಟ್ಟನೆ ಮಲ್ತದಿತ್ತದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರು ಆಶೀರ್ವಚನ ಕೊರಿಯರು. ಭಾರತ ದೇಶನು ತೂಂಡ ಕರ್ನಾಟಕ ಶ್ರೇಷ್ಠವಾಯಿನ ರಾಜ್ಯ ಅವೆಟ್ಲ ದಕ್ಷಿಣ ಕನ್ನಡ ಭಾರಿ ಶ್ರೇಷ್ಠವಾಯಿನ ಜಿಲ್ಲೆ ಮುಲ್ಪ ಪ್ರತಿಯೊಂಜಿ ಆಚಾರ ಈಚಾರ ತರಾವರಿ ನಮುನಿಡು ಇತ್ತದು ಮುಲ್ಪದಂಚಿನ ಉಚ್ಚಯಲು ಓಲುಲ ತೋಜಿದು ಬರಂದು ಸರ್ವ ಧರ್ಮದ ಕುಲ ಪಾಲ್ದೆತ್ತುನ ಉಚ್ಚಯ ದಸರಾ ನೆಟ್ಟು ನಮ್ಮ ಒಗ್ಗಟ್ಟದ ಪ್ರದರ್ಶನ ಆಪುಡು ಚಾನಲ್ದ ಪುದರೆ ನಮ್ಮ ಕುಡ್ಲ ಪನ್ನಗ ನಮ್ಮ ಮಂಗಳೂರುದ ಮಿತ್ತು ನಂಕು ಇಸೇಸ ಅಭಿಮಾನ ಮೂಡುನೊಂದು ಡಾಕ್ಟರ್ ಹೆಗ್ಗಡೆರು ಪಂಡೇರು. ನಮ್ಮ ಮಾತ ಬೊಕ್ಕ ನಮ್ಮ ನನದ ಜನಾಂಗಲ ಧರ್ಮದ ಮಾರ್ಗೋಡು ನಡಪೋಡು ಪನ್ಪಿನಂಚಿತ್ತನ ಇಚ್ಚೆನು ಬುಳುಪಾವಡುನುಡು ಮಾರ್ನಿಮಿದ ಪೊರ್ತುಡು ಸರ್ವೆರಿಗ್ಲ ಎಡ್ಡೆ ಆವಡಂದು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರು ಪಂಡೇರು. ಬೆಂಗಳೂರಿನಲ್ಲಿ ನಡೀತಿರುವಂತ ನಮ್ಮ ಕುಡ್ಲ ಅವರ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಗೌರವಕ್ಕೆ ಪಾತ್ರವಾಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ಕುಡ್ಲ ಹೆಸರೇ ನಮ್ಮ ಕುಡ್ಲ. ಅದನ್ನ ನಮ್ಮ ಕುಡ್ಲ ಚಾನಲ್ ಇಂದ ಹೇಳಿದ ಕೂಡಲೇ ನನ್ನದಂತ ಆಗ್ಬಿಡ್ತದೆ. ಅದು ಅವ್ರ ಹೆಸರು ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನ ಕರ್ಕೆರ ಬಂಧುಗಳು ಅವರ ಹಿರಿಯರ ಆಶೀರ್ವಾದದಿಂದ ಅವ್ರು ಮಾಡ್ತಾ ಇದ್ದಾರೆ. ಅವರು ತಮ್ಮ ಸಜ್ಜನ ನಡವಳಿಕೆ ಮತ್ತು ಸ್ನೇಹಪೂರ್ಣವಾದ ಭಾವನೆ ಮತ್ತು ಎಲ್ಲಿ ಕೂಡ ಸೇವಾ ಮನೋಭಾವದಿಂದ ಅವರು ಮಾಡುವ ಕೆಲಸದಿಂದಾಗಿ ಎಲ್ಲರಿಗೂ ಬೇಕಾದವರಾಗ್ತಾರೆ. ನಮ್ಮ ಧರ್ಮಸ್ಥಳದಲ್ಲಿ ಮಹಾನಡವಳಿ ಆಗಲಿ, ಬಾಹುಬಲಿ ಮಹಾಮಸ್ತಕಾಭಿಷೇಕ ಆಗಲಿ, ಯಾವುದೇ ವಿಶೇಷ ಕಾರ್ಯಕ್ರಮ ನಡೆದ್ರೆ ನೇರವಾಗಿ ಅವರನ್ನೇ ಕರೆದು ನಾವು ವಿಡಿಯೋ ಕವರೇಜ್ ಮಾಡ್ಲಿಕ್ಕೆ ಹೇಳ್ತೇವೆ. ಯಾಕೆಂದ್ರೆ ಬಹಳ ಭಕ್ತಿ, ಶ್ರದ್ಧೆ, ವಿಶ್ವಾಸ ಮತ್ತು ಶಿಸ್ತುಬದ್ಧವಾಗಿ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ನಮ್ಮ ಕುಡ್ಲ ಚಾನೆಲ್ ಎಲ್ರಿಗೂ ಪರಿಚಿತವಾದದ್ದು. ಇವತ್ತು ಈ ನವರಾತ್ರಿಯ 9 ದಿವಸಗಳ ಕಾರ್ಯಕ್ರಮ ಮನೆಯಲ್ಲೇ ಕುಳಿತು ನೋಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮನೆಗಳಲ್ಲಿ ನಾವು ಇವತ್ತು ದಿವಸ ಪೂಜೆ ಮಾಡ್ತೇವೆ. ಆದರೆ ನಮಗೆ ಆ ಪೂಜೆಯ ಭಾವನೆ, ಅದರ ತೀವ್ರತೆ ಬರುವಂತಹದ್ದು ಹೇಗೆ ಅಂತಂದ್ರೆ ಒಂದು ಮಾತಿದೆ, ಜಗತ್ತು ನಮ್ಮನ್ನು ನೋಡಲಿ ಎಂಬ ಆಸೆಯಿಂದ ಪರ್ವತ ಏರುವ ಬದಲು ನಾವು ಜಗತ್ತನ್ನು ನೋಡುವ ಇಚ್ಛೆಯಿಂದ ಹತ್ತಬೇಕು ಅಂತ ಒಂದು ಮಾತಿದೆ. ನಾವು ಎತ್ತರಕ್ಕೆ ಹೋಗುವಂಥದ್ದು ಎಲ್ಲರೂ ನಮ್ಮನ್ನು ನೋಡ್ಲಿ ಅಂತ ಹೇಳಿ ಅಲ್ಲ, ಬದಲಾಗಿ ನಾವು ಎಲ್ಲರನ್ನು ಕಾಣಬಹುದು ಅನ್ನುವಂಥ ವಿಶಾಲ ಭಾವನೆಗಾಗಿ ನಾವು ಎತ್ತರದ ಪ್ರದೇಶಕ್ಕೆ ಹೋಗ್ಬೇಕು ಅನ್ನುವಂಥ ಮಾತಿದೆ. ಅದೇ ರೀತಿಯಲ್ಲಿ ಇವತ್ತು ಮಂಗಳೂರು ಅಂತ ಒಂದು ಶಹರದಲ್ಲಿ ಅಲ್ಲಿ ನಡೆಯುತ್ತಿರುವಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಭಗವಂತನ ಅನುಗ್ರಹ ಬೇಕು, ದೇವಿಯ ಅನುಗ್ರಹ ಬೇಕು. ಒಡಿಪು ಫಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ದು ಕೊರೋನಾ ಸೀಕ್ ಇಡೀ ಲೋಕುಗೆ ರಕ್ತ ಬೀಜಾಸುರನಂಚ ಬೈದಿಡು. ರಕ್ತ ಬೀಜಾಸುರನು ಕೆರಿಯರೆ ದೇವಿ ಎಂಚ ಅವತಾರ ಮಲ್ತೆರ ಅವೇ ರೀತಿ ಕೊರೋನಾ ಗಿಡಪೆರೆ ನಮ್ಮ ಮಾರ್ನಿಮಿದ ಈ ಪರ್ವ ಕಾಲುಡು ದೇವಿ ಆರಾಧನೆ ಮಲ್ಪನವು ಸರಿಯಾದುಂಡು ಪಂಡಿರು. ಮಂಗಳೂರು ಅಂತಂದ್ರೆ ಮಂಗಳಾದೇವಿಯ ಪುರ ಅದು. ಹಾಗಾಗಿ ದೇವಿಯ ಪುರ ಈ ಜಾಗದಲ್ಲಿ ಗೋಕರ್ಣನಾಥೇಶ್ವರ ದೇವಾಲಯದ ಮೂಲಕ ನಮ್ಮ ಪೂಜಾರಿಯವರು ವರ್ಷಗಳಿಂದ ವೈಭವದ ಜಾತ್ರೆಯನ್ನು ನಡೆಸ್ತಲೇ ಇದ್ದಾರೆ. ದಸರಾ ಅಂತಂದರೆ ಮಂಗಳೂರಿನ ಹಬ್ಬ, ಅದು ಜಗತ್ತಿನಲ್ಲಿ ಪ್ರಸಿದ್ಧವಾಗಿರತಕ್ಕಂಥದ್ದು. ನಾಡಿನ ಎಲ್ಲ ಖ್ಯಾತರಾದವರು ಅಲ್ಲಿ ಬಂದು ಇಂತಹ ಉತ್ಸವವನ್ನು ಭಾಗವಹಿಸುವ ಹಾಗೆ ಮಾಡಿದ್ದಾರೆ. ಈ ಸಲ ಸರಳವಾದ ಉತ್ಸವ, ಆದರೆ ಸರಳ ಉತ್ಸವ ಆದರೂ ಭಕ್ತಿಯನ್ನು ಮೆರೆಯುವ ಉತ್ಸವ ಆಗಲಿ ಅಂತ ಹಾರೈಸ್ತಾ ನಮ್ಮ ಕರ್ಕೆರ ಬಂಧುಗಳು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಕರ್ಕೆರ ಬಂಧುಗಳು ಒಳ್ಳೆಯ ಕರೆಯನ್ನು ನೀಡಿದ್ದಾರೆ. ಅಸಾಧ್ಯ, ನಮಗೆ ಒಂದು ವೇದಿಕೆಯಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. 2 ಕಣ್ಣಿಗೆ ಹಬ್ಬ ಇದು. ಇದು ಬರೀ 9 ದಿವಸಗಳಿಗೆ ಅಲ್ಲ, ರಿಕಾರ್ಡ್ ಮಾಡಿಟ್ಟುಕೊಂಡ್ರೆ ವರ್ಷ ಇಡೀ ಅಪರೂಪದ ಕಲಾವಿದರ ಸಂಘಟನೆ ಇಲ್ಲಿ ಮಾಡಿದ್ದಾರೆ. ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪ್ಪೆರು ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ಆಶೀರ್ವಚನ ಕೊರಿಯರು.
ನಾವು ಮನುಷ್ಯರು ಮನಸ್ಸು, ಆತ್ಮ ಹಾಗೂ ಶರೀರಗಳ ಸಮಾಗಮ. ನಮ್ಮ ಮನಸ್ಸು ಸತ್ಯವನ್ನೇ ಹುಡುಕ್ತದೆ, ಸುಳ್ಳನ್ನು ತಿರಸ್ಕರಿಸ್ತದೆ. ನಮ್ಮ ಆತ್ಮ ಪ್ರೀತಿಯನ್ನು, ಹೊಸ ಜೀವವನ್ನು, ಹೊಸ ಜೀವದ ಬೆಳಕನ್ನು ಹುಡುಕ್ತದೆ. ನಮ್ಮ ಶರೀರ ಸಂತೋಷ, ತೃಪ್ತಿ ಹಾಗೂ ನಿತ್ಯ ಜೀವವನ್ನು ಅನ್ವೇಷಣೆ ಮಾಡುತ್ತಾ ಹೋಗ್ತದೆ. ನಾನು ಬದುಕಬೇಕು, ಇತರರಿಗೂ ಬದುಕಬೇಕು, ಇತರರನ್ನು ಬದುಕಲು ನಾನು ಅನುವು ಮಾಡಿಕೊಡಬೇಕೆಂಬ ಬಯಕೆ ನಮ್ಮೆಲ್ಲರಲ್ಲಿ ಇದೆ. ಮನುಷ್ಯರಾದವರಲ್ಲಿದೆ, ಮನುಷ್ಯರಾಗದೆ ದಾನವರಾದಲ್ಲಿ ಇಲ್ಲ. ಕಷ್ಟದಲ್ಲಿರುವ ಜನರಿಗೆ ನಾನೇನು ಮಾಡಲಿ ಎಂದು ತನ್ನನ್ನೇ ತಾನು ಪ್ರಶ್ನಿಸಿ ಜನರ ನೋವುಗಳಿಗೆ ಸ್ಪಂದಿಸಿ ಬಾಳುವ ವ್ಯಕ್ತಿಯು ಸಂತೋಷವನ್ನು ತನ್ನೊಳಗೆ ಹುಟ್ಟಿ ಬಂದ ಒಂದು ಬುಗ್ಗೆಯಂತೆ ಅನುಭವ ಮಾಡ್ತಾ ಇದ್ದಾನೆ. ಉಳ್ಳಾಲ ಸೈಯದ್ ಮದನಿ ದರ್ಗದ ಗುರ್ಕಾರ್ಯರು ಹಾಜಿ ಅಬ್ದುಲ್ ರಶೀದ್ ಪಾತಿರ್ದು ನಮ್ಮ ಮಾತ ಒಂಜಪ್ಪೆ ಬಾಲೆಲುಂದು ತಿರಿದು ಎಡ್ಡೆಡು ಜತೆ ಸೇರಿಗೆಡು ಬದುಕೆರೆ ನಮ್ಮ ಮಾತ ಪುಣೆ ಒಡುಂದು ಪಂಡೇರು. ಒಳ್ಳೆಯವರು ಶತ್ರುವಿಗೆ ಕೂಡ ಸಹಾಯ ಮಾಡ್ತಾರೆ. ಒಳ್ಳೆಯವರು ಶತ್ರುವಿಗೆ ಕೂಡ ಸಹಾಯ ಮಾಡ್ತಾರೆ. ಅದೇ ಕರ್ಕೇರ ಬ್ರದರ್ಸ್ ಇವತ್ತು ಮಾಡುವಂಥ ಕೆಲಸ. ಇಲ್ಲಿ ಯಾರು ಏನೇ ಇರಲಿ ಅದನ್ನೆಲ್ಲ ಮರೆತು ಎಲ್ಲರೂ ಒಂದಾಗಿರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ, ಯಾರೆಲ್ಲ ಶತ್ರುಗಳಿದ್ದಾರೆ, ಮಿತ್ರಗಳಿದ್ದಾರೆ ನೋಡದೆ ಎಲ್ಲರಿಗೂ ಉಪಕಾರ ಆಗಲಿ ಅಂತ ಹೇಳೋ ದೃಷ್ಟಿಯಲ್ಲಿ ಅವರೊಂದು ಉದಾತ್ತವಾದ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ವಂಚಕರು ಮಿತ್ರರಿಗೂ ಕೂಡ ಮೋಸ ಮಾಡ್ತಾರೆ. ವಂಚಕರು ಮಿತ್ರರಿಗೂ ಕೂಡ ವಂಚನೆ ಮಾಡ್ತಾರೆ. ಆದ್ದರಿಂದ ನಾವು ಬಹಳ ಜಾಗ್ರತೆಯಿಂದ ಎಲ್ಲರನ್ನೂ ಪ್ರೀತಿಸುವ ಮೂಲಕ, ಪ್ರೀತಿ ಅಂದರೆ ಎಲ್ಲರನ್ನೂ ನಂಬದ ಪರಿಸ್ಥಿತಿಯ ಕಾಲ ಆಗಿದೆ ಇದು, ಆದರೆ ಎಲ್ಲರನ್ನೂ ನಂಬಿಕೆಗೆ ತಕ್ಕೊಳ್ಳುವಂಥ ಆ ಉದಾತ್ತ ಬುದ್ಧಿ ದೇವರು ಕಲ್ಪಿಸಿಕೊಡ್ಲಿ ಅಂತ ಹೇಳಿಕೊಂಡು ನಮ್ಮ ಕುಡ್ಲ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೆರೆರು ಬೊಕ್ಕ ಬೆನ್ಪಿ ವರ್ಗದ ಸರ್ಫಿರ್ಲ ಪಾಲ್ದೆತೊಂಡೆರು. ನಿತಿನ್ ಸಾಲೆನ್ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಸೋಮವಾರ ಮೂಜನೇ ದಿನದ ಮಾರ್ನಮಿ ಉಚ್ಚಯ ನಡತೊಂದುಂಡು ನವದುರ್ಗೆ ಶಾರದೆನ ತುಯ್ಯರೆ ಊರು ಪರ ಊರುಳಿನ ಭಕ್ತರು ಭೇಟಿ ಕೊರೊಂದುಲ್ಲೇರು. ಕೊರೋನಾ ಬಗೆಟ್ ಭಾರಿ ಜಾಗ್ರತೆ ವಹಿಸದು ಭಕ್ತರಿನ ಕ್ಷೇತ್ರಗೂ ಬೊಡೊಂದುಲ್ಲೇರು. ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೇನ ಕೈಟ್ ಪ್ರತಿಷ್ಠೆ ಆತನ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಜೀರ್ಣೋದರ ಅದು ಹೊಸ ದೇಕಿಡು ಕಟ್ಟದು ಸಾರತ್ತ ಒರ್ಮನೂತ ಸೊನ್ಪತ್ತ ಒಂಜೆಟ್ಟು ಉದಿಪಿನ ಆಯ್ನೆಡ್ದಿಂಚ ಕ್ಷೇತ್ರಡು ಮಾರ್ನೆಮಿದ ಉಚ್ಚಯದ ಒಟ್ಟುಗು ಮಂಗಳೂರು ದಸರಲ ಬಾರಿ ಗಡ್ದು ನಡತೊಂದುಂಡು ಇಡೆ ಮುಟ್ಟ ಸಾಕದು ಬೈದಂಡು. ದೇವಸ್ಥಾನ ಅಭಿವೃದ್ಧಿದ ಸಾರಥಿ ಕೇಂದ್ರದ ಮಾಜಿ ಮಂತ್ರಿ ಬಿ ಜನಾರ್ದನ ಪೂಜಾರೆಲಿನ ದುಂಬಾಳ್ತಿಡು ದಸರಾ ನಡತೊಂದಿತ್ತದು ಈ ಸರ್ತಿ ಅರೆನ ಉದ್ದೇಶದಂಚ ನಮ್ಮ ದಸರಾ ನಮ್ಮ ಸುರಕ್ಷತೆ ಪನ್ಪುನ ಘೋಷಣೆದ ಅಡಿಟ್ಟು ಸರ್ಕಾರದ ಕೊರೋನಾ ಮಾರ್ಗಸೂಚಿಲಿನ ಪಾಲನೆ ಮಲ್ತೊಂದು ಕುಡ್ಲ ದಸರಾ ಸಾಕದುಂಡು. ಮಾರ್ನೆಮಿ ಬೊಕ್ಕ ಕುಡ್ಲ ದಸರದ ರಡ್ಡನೇ ದಿನ ಐತಾರ ಭಾರಿ ಸಂಖ್ಯೆಡು ಭಕ್ತರು ಕ್ಷೇತ್ರಗೂ ಭೇಟಿ ಕೊರ್ದಿತ್ತರು. ಈ ಸರ್ತಿ ಪಿಲಿವೇಶುಡು ಪಿದಾಯಿಡ್ ಬೊಕ್ಕ ಇಲ್ಲಿ ತಿರ್ಗನಂಚ ಇಜ್ಜಿ ಕ್ಷೇತ್ರದ ಅಂಗನಡು ಮಾತ್ರ ನಲಿಪರೆ ಜಿಲ್ಲಾಡಳಿತ ಅವಕಾಶ ಮಲ್ತು ಕೊರ್ತುಡು. ಕೊರೋನಾ ಮಾರ್ಗಸೂಚಿಲಿನ ಪಾಲನೆಗೆ ಪಾಕ ಜನ ಕಾರ್ಯಕರ್ತರು ಕೆಲಸ ಮಲ್ತೊಂದುಲ್ಲೇರು. ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಕರೆಂಟ್ ಬಲ್ಪುಡು ಸಿಂಗಾರಾತುಡು ಅಂಚನೆ ಸೋಮವಾರ ಮೂಜನೇ ದಿನದ ಉಚ್ಚಯ ನಡತೊಂದುಂಡು. ಬೇತೆ ಬೇತೆ ಸವಲತ್ತುಲೆಗ್ ದೀನ ಬೇಡಿಕೆ ಕೈಸೇರುಣಂಚ ಮಲ್ಪರೆ ಕಾರ್ಮಿಕರು ಒತ್ತಾಯ ಮಲ್ತಿದರು. ಗುತ್ತಿಗೆದಾರರು ಭೇದ ಭಾವ ಮಲ್ಪನ ವಿರುದ್ಧ ದಲಿತ ಸಂಘರ್ಷ ಸಮಿತಿದಕಲು ಕುಡ್ಲ ಮಹಾನಗರ ಪಾಲಿಕೆದ ಎದುರು ಸೋಮವಾರ ಪ್ರತಿಭಟನೆ ನಡಪಾಯಿರು. ಕುಡ್ಲ ಮಹಾನಗರ ಪಾಲಿಕೆ ಡುಪ್ಪುನ ಒಲಚರಂಡೆ ವಿಭಾಗ ಬೊಕ್ಕ ಕುಡ್ಲ ಮಹಾನಗರ ಪಾಲಿಕೆ ಪಿದಾಯಿ ಗುತ್ತಿಗೆನು ಶ್ರೀ ಸಾಯಿ ಎಕ್ವಿಪ್ಮೆಂಟ್ ಅಂಡ್ ಸರ್ವಿಸ್ ಬೆಂಗಳೂರು ಸಂಸ್ಥೆಗೆ ಕೊರ್ನೆಕ್ ವಿರೋಧ ಮಲ್ತದು ಬೊಕ್ಕ ಕಾರ್ಮಿಕರಿನ ಬೇತೆ ಬೇತೆ ಬೇಡಿಕೆಗಳನ್ನು ಕೈ ಸೇರುಣಂಚ ಮಲ್ಪೆರೆ ಗುತ್ತಿಗೆದಾರರಿಗೆ ಆದೇಶ ಮಲ್ಪೆರೆ ಒತ್ತಾಯ ಮಲ್ತದು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಸೋಮವಾರ ಕುಡ್ಲ ಮಹಾನಗರ ಪಾಲಿಕೆದ ಎದುರು ಪ್ರತಿಭಟನೆ ನಡಪಾಯಿರು. ದಲಿತ ಸಂಘಟನೆ ಮುಖಂಡರನ್ನು ಅವಮಾನಿಸಿದ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹೇಳಿ ಧಿಕ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಬಂಡವಾಳಶಾಹಿಗಳ ಪರವಾಗಿ ನಿಲ್ಲುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಎಂಕ್ಲು 15 ವರ್ಷಲಿಡ್ದು ಗುತ್ತಿಗೆದಾರರಿಗೆ ಭಿನ್ನಾಯ್ತೊಂದುಲ್ಲ. ಗುತ್ತಿಗೆದಾರರು ಕೊರ್ಪುಣ ಸಂಬಳ ದಾಲ ಯಾವುಜಿ ಬೇಲೆ ದಕ್ಲಿನ ಕೊರತೆಲ ಉಂಡು ಅಂಡ ಒವ್ವೇ ವ್ಯವಸ್ಥೆ ಮಲ್ತದಿಜರು ಎಂದೆಡ್ದು ಭಾರಿ ತೊಂದರೆ ಆವೊಂದುಂಡು ಪ್ರತಿಭಟನೆಗಾರರು ಏವ್ರ ತೋಜಾಯರು. ತಿಂಗಳು ಸ್ಯಾಲ್ರಿ ಆಗುವಾಗ PF ಹಣ ಕಟ್ ಮಾಡ್ತಾರೆ. ಅದರದ್ದು ಮಾಹಿತಿ ಇಲ್ಲ, ಏನಿಲ್ಲ. PF ಹಾಕದೆ ನಮ್ಮದು 1 ವರ್ಷ ಆಗಿದೆ. ನಮ್ಮಿಂದ ಸ್ಯಾಲ್ರಿ ಕಟ್ ಮಾಡ್ತಾರೆ, ಆದರೆ ಅಲ್ಲಿ PF ಆಫೀಸಲ್ಲಿ 1 ವರ್ಷ ಆಯಿತು ನಮ್ಮದು PF ಹಣ ಹಾಕದೆ.
ಮತ್ತು ESI ಹಾಗೇನೆ ಏನಾದರೂ ದೊಡ್ಡ ಕಾಯಿಲೆ ಬಂದರೆ ನಮಗೆ ESIಗೆ ಹೋಗ್ಬೋದು. ಸಣ್ಣ ಪುಟ್ಟ ಕಾಯಿಲೆ ಬಂದರೆ ESI ಹೋಗುವ ಸಾಮರ್ಥ್ಯ ಇಲ್ಲ. ಅದರಿಂದ ನಾವು ಹೇಳಿದ್ದೇವೆ ಪ್ರತಿ 2 ತಿಂಗಳಿಗೊಮ್ಮೆ ನಮ್ಮದು ಹೆಲ್ತ್ ಚೆಕಪ್ ಮಾಡಬೇಕು ಅಂತ ಮಹಾನಗರ ಪಾಲಿಕೆ ವತಿಯಿಂದ. ಅದು ಸಹ ಮಾಡ್ತಿಲ್ಲ. ಅದಲ್ಲದೆ ಸಿಬ್ಬಂದಿ ಕೊರತೆ ಇದೆ. ಸಿಟಿ ದೊಡ್ಡದಾಗ್ತಿದೆ, ಸಿಬ್ಬಂದಿ ಕಡಿಮೆ ಆಗ್ತಿದ್ದಾರೆ. ಮತ್ತು ನಮಗೆ ರೋಡಲ್ಲಿ ಹೆಚ್ಚಾಗಿ ನಾವು ರೋಡಲ್ಲಿ ಕೆಲಸ ಮಾಡೋದು, ನಮಗೆ ಭದ್ರತೆ ಅಂತ ಇಲ್ಲ. ದಲಿತ ಸಂಘರ್ಷ ಸಮಿತಿದ ಜಿಲ್ಲಾ ಪ್ರಧಾನ ಸಂಚಾಲಕರು ಜಗದೀಶ್ ಪಾಂಡೇಶ್ವರ ಬೊಕ್ಕ ಪದಾಧಿಕಾರಿಗಳು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಎಂಕಲು ಮಾತಾ ಮಾರ್ಕೆಟ್ಲಿನ ಮಿತ್ತ ಮಟ್ಟುಗು ಏರ್ಸಾವಂದು ಬಿಜೆಪಿ ಶಾಸಕರು ವೇದವ್ಯಾಸ್ ಕಾಮತ್ ಪಂಡಿನವು ಶುದ್ಧ ಸುಳ್ಳೊಂದು ಕುಡ್ಲ ಮಹಾನಗರ ಪಾಲಿಕೆದ ಎದುರು ಪಕ್ಷದ ನಾಯಕ ಅಬ್ದುಲ್ ರವೂಫ್ ದುರ್ದಿರು. ಅಳಕೆ ಮಾರ್ಕೆಟ್ ಇಚಾರಡು ಶಾಸಕರು ವೇದವ್ಯಾಸ್ ಕಾಮತ್ ಸುಳ್ಳು ಪಂಡ್ ಜನಕುಲೇನ ಸಾಧಿತಪ್ಪ ಒಂದುಲಿರು ಕಾಂಗ್ರೆಸ್ ಆಡಳಿತಡುಪ್ಪುನಗ ಎಂಕುಲು ಎಣ್ಮ ಮಾರ್ಕೆಟ್ಗೆ ಚಾಲನೆ ಕೊಡ್ತಿತ್ತ. ಅಳಕೆ ಮಾರ್ಕೆಟ್ ಉದಿಪಿನದ ಪೊರ್ತುಡು ದುಂಬುದ ಆಡಳಿತಡು ನಡೆತಿದ್ದೀನಿ ಶಿಲಾನ್ಯಾಸ ಮಾತ್ರೆಂದು ಶಾಸಕರು ವೇದವ್ಯಾಸ್ ಕಾಮತ್ ಪಂಡನವು ಶುದ್ಧ ಸುಳ್ಳೊಂದು ಕುಡ್ಲ ಮಹಾನಗರ ಪಾಲಿಕೆದ ಎದುರು ಪಕ್ಷದ ನಾಯಕರು ಅಬ್ದುಲ್ ರವೂಫ್ ಪಂಡಿರು ಆರು ಕುಡ್ಲಡು ಸೋಮವಾರ ಸುದ್ದಿಗಾರರಿಡ ಪಾತಿಯರು. ಅಳಕೆ ಮಾರ್ಕೆಟ್ ಮಾತ್ರ ಸುರತ್ಕಲ್, ಕಾವೂರು, ಉರ್ವ, ಜಪ್ಪು, ಬಿಜಯ್, ಕಂಕನಾಡಿ ಬೊಕ್ಕ ಕದ್ರಿ ಸೇರಿದು ಎಣ್ಮ ಮಾರ್ಕೆಟ್ಲೆಗ್ 2017 ಟೆಂಡರ್ ಲೆತ್ತದು ಕಾರ್ಯಾದೇಶ ಕೊರ್ತೆತ್ತುಂಡು. ಶಾಸಕರಾಯಿನಾರು ಎದುರು ಪಕ್ಷಗಳನ್ನು ಇಸ್ವಾಸುಗೊದ್ದೆತ್ತೊನಂದೆ ಜನಕುಲಿನ ಸಾಧಿ ತಪ್ಪವನ ಪಾತೆರ ಪಣಿಯರ ಬಲ್ಲಿ 2017 121 ಕೋಟಿ ರೂಪಾಯಿಲಿನ 87 ಕಾಮಗಾರಿಲೇನು ಕೈಕದ್ದಿತ್ತೊಂದು ಕ್ರಿಯಾ ಯೋಜನೆ ತಯಾರು ಮಲ್ತದು ಕೌನ್ಸಿಲ್ಡ್ ಒಪ್ಪಿಗೆ ಪಡೆದಿತ್ತು. ಸುರತ್ಕಲ್ ಮಾರ್ಕೆಟ್ಗೆ ಸಂಬಂಧಪಟ್ಟದು ಸರ್ಕಾರದ್ದು 20 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಲ್ಪುದು ಅಪಗದ ಶಾಸಕರ ಕೆಲಸ ಶುರು ಮಲ್ತದೆಂದು ಅಬ್ದುಲ್ ರವೂಫ್ ಪಂಡೇರು. ನಾವು 8 ಮಾರ್ಕೆಟ್ಗೆ ಚಾಲನೆಯನ್ನು ಕೊಟ್ಟು ಎಲ್ಲ ಮಾರ್ಕೆಟ್ಗಳನ್ನು ಈಗಾಗಲೇ ನಾವು ವಿಜಯ್ ಮಾರ್ಕೆಟ್ ಅನ್ನು ಓಪನ್ ಮಾಡಿದ್ದೇವೆ, ಎಷ್ಟು ಚಂದ ಮಾಡಿದ್ದೇವೆ. ಅದು ಅಲ್ಲದೆ ಸುರತ್ಕಲ್ನಲ್ಲಿ ನಾವು ಹೊಸ ಕಟ್ಟಡ, ಇದು ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಹೊಸ ಕಟ್ಟಡಕ್ಕೆ ಸಹ ನಾವು ಬೇಕಾದಷ್ಟು ಹಣ ನಗರೋತ್ಥಾನದಿಂದ ಮಾಡಿ ಅದನ್ನು ಫಸ್ಟ್ ಫ್ಲೋರ್ ಸಹ ಫಿನಿಶ್ ಆಗಿದೆ ಈಗಾಗಲೇ. ಇದೆಲ್ಲ ನಾವು ಮಾಡಿದ್ದು. ಅಳಕೆ ಮಾರ್ಕೆಟ್ಗೆ 8 ಕೋಟಿ ರೂಪಾಯಿ, ಅದ 1 ಕೋಟಿ ರೂಪಾಯಿಯಲ್ಲಿ 50 ಲಕ್ಷ ರೂಪಾಯಿ 3ನೇ ಹಂತದ ನಗರೋತ್ಥಾನದ ನಿಧಿ, ಇನ್ನೊಂದು 50 ಲಕ್ಷ ಉದ್ದಿಮೆ ನಿಧಿ, ಉದ್ದಿಮೆ ನಿಧಿ, ಎಂಟರ್ಪ್ರೈಸಸ್ ಫಂಡ್ ಅಂತ ಹೇಳಿ. ಇದನ್ನು ನಾವು ಆವಾಗಲೇ ಇರುವಾಗಲೇ ನಾವು ಅದನ್ನು ಟೆಂಡರ್ ಕರೆದು ಅವರಿಗೆ ಆವಾಗಲೇ ಪೇಮೆಂಟ್ ಆಗಿದೆ. ಅದು ಎದುರು ಪಕ್ಷನು ಲೆಕ್ಕಗೋದೆತ್ತೊನಂದೆ ಪಾಲಿಕೆಡು ಆಡಳಿತ ನಡಪಾವೊಂದುಂಡು ಶಶಿಧರ್ ಹೆಗ್ಡೆ ದೂರಿಯರು. ವಜ್ರಪೊಕ್ಕ ಬಂಗಾರು ಪದ್ದೆ ಬೇರೋದ ಉದರುಪೋಯಿ ಸಂಸ್ಥೆ ಲಲಿತಾ ಜುವೆಲರಿದ ಕುಡ್ಲ ಶಾಖೆ ಐತಾರ PVS ಸರ್ಕಲ್ ಕೈತಲ್ದ ಕುಶೆ ಸಾಧನಡು ಒದಿಪನಾಡ್ ಶಾಸಕರು ವೇದವ್ಯಾಸ್ ಕಾಮತ್ ಒದಿಪನ ಮಲ್ತಿರು ಮೇಯರ್ ದಿವಾಕರ್ ಪಾಂಡೇಶ್ವರ್ ಶಾಸಕರ್ ಡಾಕ್ಟರ್ ಭರತ್ ಶೆಟ್ಟಿ UT ಖಾದರ್ ಪಾಲ್ದೆತ್ತೊಂಡರು. ಕುಡ್ಲದ PVS ವೃತ್ತ ಕೈತದ ಕುಶೆ ಸದನಡು ಐತಾರ ಲಲಿತಾ ಜುವೆಲರಿದ ಕುಡ್ಲೆ ಶಾಖೆ ಉದಿಪನಗೂ ಅಟ್ಟಣೆ ಮಲ್ತದಿತ್ತಿರು. ವಜ್ರಬುಕ್ಕ ಬಂಗಾರು ಪದ್ದೆ ಬೇರುಡು ಮಲ್ಲ ಪುದರು ಪಡೆಯಿನ ಸಂಸ್ಥೆ ಲಲಿತಾ ಜುವೆಲರಿ ಆದಿತ್ತಿದು ಕುಡ್ಲಗ ಪಜ್ಜೆದಿತ್ತಿಡು. ಶಾಸಕರು ವೇದವ್ಯಾಸ್ ಕಾಮತ್ ಲಲಿತಾ ಜುವೆಲರಿನು ಉದಿಪನ ಮಲ್ತಿರು ಮೇಯರ್ ದಿವಾಕರ ಪಾಂಡೇಶ್ವರ ವಜ್ರ, ಪ್ಲಾಟಿನಂ, ಆಂಟಿಕ್ ಪದ್ದೇಲು ಬೊಳ್ಳಿದ ಪದ್ದೆ ವಿಭಾಗನು ಉದಿಪನ ಮಲ್ತಿರು. ವೇದವ್ಯಾಸ್ ಕಾಮತ್ ಪಾತೆರ್ದು ಬಂಗಾರು ವಜ್ರ ಪದ್ದೇನು ಗಲಸು ನೆಟ್ಟು ಕುಡ್ಲ ನಗರ ಇಡೀ ರಾಷ್ಟ್ರೊಡೆ ಗುರ್ತು ಮಲ್ತೊಂದು ಕುಡ್ಲಡು ಸುರುವಾಯಿನ ಲಲಿತಾ ಜುವೆಲರಿದ ಶಾಖೆ ಗಿರಾಕಿಲಿನ ಪ್ರೀತಿ ವಿಶ್ವಾಸಗೂ ಸಂದದು ಗೆಲ್ಮೆ ಪಡವನೆಂದು ಎಡ್ಡಿಪ್ಪು ಬಯಕಿರು. ಬಂಗಾರದ ಉದ್ಯಮ ಇವತ್ತು ಬಹಳ ದೊಡ್ಡ ಕಾಂಪಿಟೇಷನ್ ಇದೆ. ಆದರೂ ಕೂಡ ಇವರು ಮಂಗಳೂರಿನ ನಗರದಲ್ಲಿ ಆಯ್ಕೆ ಮಾಡಿ ಮಂಗಳೂರಿನ ನಗರಕ್ಕೆ ಬಂದು ಒಂದು ದೊಡ್ಡ ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಕ್ಕಾಗಿ ಲಲಿತ ಸಂಸ್ಥೆಯವರಿಗೆ ನಾನು ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಕೊಡ್ತಾ, ಮಂಗಳೂರಿನ ಜನತೆ ಯಾವುದೇ ದೇಶದಿಂದ ಯಾವುದೇ ಜಾಗದಿಂದ ಇಲ್ಲಿ ಬಂದು ಉದ್ಯಮ ಮಾಡಿದಂಥ ಯಾವುದೇ ಉದ್ದಿಮೆದಾರರಿಗೂ ಕೂಡ ಮಂಗಳೂರಿನ ಜನತೆ ಅವರೊಂದಿಗೆ ಇದ್ದಾರೆ ಅಂತ ಹೇಳುವಂಥದ್ದು ಹಲವಾರು ಉದ್ದಿಮೆಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಲಲಿತಾ ಸಂಸ್ಥೆಯ ಜನರೊಂದಿಗೆ, ಅವರ ಮಾಲಕರೊಂದಿಗೆ, ಅವರ ಎಲ್ಲ
ಯಾರೆಲ್ಲ ಅವರ ಉದ್ದಿಮೆಯಲ್ಲಿದ್ದಾರೆ ಅವರೊಂದಿಗೆ ಮಂಗಳೂರಿನ ಜನತೆ ನಿಮ್ಮೊಂದಿಗೆ ಇರ್ತಾರೆ. ಮಂಗಳೂರಿನ ಜನತೆ ನಿಮಗೆ ಪೂರ್ಣ ರೀತಿಯ ಸಹಕಾರ ಕೊಡುವರಿದ್ದಾರೆ. ಶಾಸಕರಾಯಿನ ಡಾಕ್ಟರ್ ಭರತ್ ಶೆಟ್ಟಿ ಬೊಕ್ಕ ಯುಟಿ ಖಾದರ್ ಪಾಲ್ದೆತೊಂದು ಸಂಸ್ಥೆಗೆ ಎಡ್ಡೆಪ್ಪು ಬಯಕಿರು. ಕೃಷಿ ಸದನ ಈ ಬಿಲ್ಡಿಂಗ್ನಲ್ಲಿ ಇವತ್ತು ಲಲಿತಾ ಜ್ಯುವೆಲ್ರಿ ಏನಿದೆ ಅವರು ಓಪನ್ ಮಾಡ್ತಾ ಇದ್ದಾರೆ. ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಬ್ರ್ಯಾಂಚ್ ಇದ್ದರೂ ಸಹ ಇಲ್ಲಿ ಮಂಗಳೂರಿನಲ್ಲಿ ಮೊದಲ ಬಾರಿ ಓಪನ್ ಮಾಡ್ತಾ ಇದ್ದಾರೆ. ಅವರ ಮಂಗಳೂರಿನವರಿಗೆ ಒಳ್ಳೆಯ ವಿಷಯ ಯಾಕಂತ ಹೇಳಿದ್ರೆ ಇವರು ಕೊಡುವಂಥ ರೇಟ್ಸ್ ಏನಿದೆ, ಕೊಡುವಂಥ ಯಾವ ರೇಟಲ್ಲಿ ಗ್ರಾಹಕರಿಗೆ ಮಾರ್ತಾರೆ ಅವ್ರದ್ದೊಂದು ಚಾಲೆಂಜ್ ಉಂಟು. ನಾವು ಎಲ್ಲಿ ಸಹ ಈ ರೇಟನ್ನು ನೀವು ಕಂಪೇರ್ ಮಾಡಿದರೆ ನಮ್ಮದು ಆ ರೇಟಿಗಿಂತ ಹೊರಗಡೆ ಏನು ಸಿಗ್ತದೆ ಅದಕ್ಕಿಂತ ಕಮ್ಮಿ ಉಂಟು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಜನರಿಗೆ ಸಹ. ಅವರ ವತಿಯಿಂದ ಒಳ್ಳೆಯ ಒಂದು ಸರ್ವಿಸ್ ಇರ್ಬೋದು, ಒಳ್ಳೆಯ ಗುಣಮಟ್ಟದ ಜ್ಯುವೆಲ್ರಿಗಳಿರ್ಬೋದು ಮಂಗಳೂರಿನ ಜನರಿಗೆ ತಲುಪುವಂತಾಗಲಿ. ಅವರ ಬ್ರ್ಯಾಂಡ್ ನೇಮ್ ಏನಿದೆ ಎಲ್ಲ ಕಡೆಗಳಲ್ಲಿ 34 ಬ್ರ್ಯಾಂಚ್ಗಳನ್ನು ಹೊಂದಿರುವಂಥ ದೊಡ್ಡದಾದ ಒಂದು ಸಂಸ್ಥೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಮಂಗಳೂರಿನ ಪ್ರದೇಶದಲ್ಲಿ ಇದನ್ನು ಓಪನ್ ಮಾಡಿದ್ದಾರೆ. ಅವರಿಗೆ ಸಕ್ಸಸ್ಸು ಸಿಗಲಿ, ಜನರಿಗೆ ಸಹ ಒಳ್ಳೆಯ ಸರ್ವಿಸು ಅವರಿಗೆ ಸಿಗಲಿ. ಗುಣಮಟ್ಟದ ಚಿನ್ನ ಮತ್ತು ಆಭರಣಗಳು ಏನಿದೆ, ಒಳ್ಳೆ ಗುಣಮಟ್ಟದ ಆಭರಣಗಳು ಮಂಗಳೂರಿನ ಜನತೆಗೆ ಸಿಗುವಂತಾಗಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಲಲಿತಾ ಜ್ಯುವೆಲರಿ ಕುಡ್ಲಾ ಶಾಖೆದ ಮ್ಯಾನೇಜರ್ ಅನಿಲ್ ಕುಮಾರ್ ಪಾತಿರ್ದು ಕರ್ನಾಟಕಡು ಒಂದು 4ನೇ ಶಾಖೆ, ದೇಶಡು 31ನೇ ಶಾಖೆ ಆತುಂಡು ನ್ಯಾಯ ಬಿಲೆಟ್ ಎಡ್ಡೆ ಗುಣಮಟ್ಟದ ಬಂಗಾರು ಪದ್ದೆ ಜನಕ್ಲೆಗೆ ಮುಟ್ಟುಡು ಒಂದು ಲಲಿತಾ ಜ್ಯುವೆಲರಿದ ಗುರುಕಾರ್ಯರು ಡಾಕ್ಟರ್ ಎಂ ಕಿರಣ್ ಕುಮಾರ್ನ ಉದ್ದೇಶ ಅಂತ ಕಂಡಿರು. ಪ್ರತಿಯೊಂದು ಜ್ಯುವೆಲ್ರಿ ನೀವು ಏನೇ ಪರ್ಚೇಸ್ ಮಾಡೋದು ನಿಮಗೆ 2% ಆಫರ್ ಡಿಸ್ಕೌಂಟಲ್ಲಿ ಇದೆ. ಪ್ಲಸ್ ಡೈಮಂಡ್ ಕೂಡ 43,000 ಪರ್ ಕ್ಯಾರೆಟ್. EF ಒಂದು ಕ್ಲಾರಿಟಿ ನಾವೇನು ಹೇಳ್ತೀವಿ ಥರ್ಡ್ ಪಾರ್ಟಿ ಸರ್ಟಿಫಿಕೇಷನ್ ಕೊಡ್ತೇವೆ. ಸಿಲ್ವರು ಕೂಡ ನಮ್ಮಲ್ಲಿ ನಿಮಗೆ ಎಲ್ಲ ವೆರೈಟಿ ಸಿಗುತ್ತೆ. ಲಕ್ಷಾಂತರ ಡಿಸೈನ್ಗಳಿದೆ. ನಿಮಗೆ ನಮ್ಮಲ್ಲಿರುವಂಥ ಡಿಸೈನು ಸಪೋಸು ಇನ್ನೂ ಬೇರೆ ಡಿಸೈನ್ಸ್ ಇದೆ ಅಂತ ಆರ್ಡರ್ ಕೊಟ್ಟು ಕೂಡ ತೊಗೊಂಡು ಮಾಡ್ಬೋದು. ಪ್ಲಸ್ ಸ್ಕೀಮ್ಸ್ ಇದೆ. ಪ್ರತಿ 11 ತಿಂಗಳು ನೀವು ಸ್ಕೀಮು ಒಂದು ಕಸ್ಟಮರ್ ಪೇ ಮಾಡಿದ್ರೆ 1 ತಿಂಗಳು ಬೋನಸ್ ಕೊಡ್ತೀವಿ. ಅವರು ಪ್ರತಿ ತಿಂಗಳು ಅಕ್ಯುಮುಲೇಟ್ ಮಾಡಿದ ವೆಯ್ಟ್ಗೆ ನಾವು ವೇಸ್ಟೇಜ್ ಅರ್ಧ ನಾವು ಕೊಡ್ತೀವಿ, ಅರ್ಧ ವೇಸ್ಟೇಜ್ ಅವ್ರು ಕೊಡ್ತಾರೆ. ಇನ್ನೊಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ 5 ತಿಂಗಳಿಂದಲೇ ಅವರು ವೇಸ್ಟೇಜ್ ಇದ್ದೇ ತೊಗೋಬೋದು. 5 ತಿಂಗಳಿಗೆ 5%, 6 ತಿಂಗಳಿಗೆ 6%. ಅದೇ ಥರ 10 ತಿಂಗಳವರೆಗೂ 10% ವೇಸ್ಟೇಜ್ ಕಮ್ಮಿ ಮಾಡಿ ಕೊಡ್ತೇವೆ. 11 ತಿಂಗಳಾದಮೇಲೆ ಟೋಟಲ್ ವೇಸ್ಟೇಜ್ ಹೋಗುತ್ತೆ. ಇದಲ್ಲದೆ ನಾವು ಮಂಗಳೂರಿಗೆ ಬಂದಿರೋ ಒಂದು ಉದ್ದೇಶ ಏನು ಅಂದರೆ ಇಲ್ಲಿ ಜ್ಯುವೆಲ್ರಿ ಇಲ್ಲಿ ಪರ್ಚೇಸ್ ಮಾಡೋಷ್ಟು ಎಷ್ಟು ಲವರ್ಸ್ ಯಾರಿದ್ದಾರೆ, ಜ್ಯುವೆಲ್ರಿ ಲವರ್ಸ್ ಅಂತ ನಾವೇನು ಹೇಳ್ತೀವಿ, ಇದೆಲ್ಲೂ ಸಿಗೋದು ತುಂಬಾ ಕಷ್ಟ. ಅದರಿಂದ ನಾವು ಇಲ್ಲಿ ಓಪನ್ ಮಾಡಿದ್ದೀವಿ. ಖಂಡಿತ ಎಲ್ಲ ಪ್ರತಿಯೊಬ್ಬರು ಕಸ್ಟಮರ್ಸು ಕೂಡ ಬಂದು ನಮ್ಮಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಪಾಲಿಕೆ ಸ್ಥಾಯಿ ಸಮಿತಿ ಗುರುಕಾರ್ತಿ ಪೂರ್ಣಿಮಾ, ಸದಸ್ಯರು ಲೀಲಾವತಿ, ಶಕಿಲಾ ಕಾವ, ಕಿರಣ್ ಕುಮಾರ್, ಸಂದೀಪ್ ಗರುಡಿ, ರೂಪಶ್ರೀ ಪಾಲ್ದೊಂಡಿರು. ಮ್ಯಾನೇಜರ್ ಕೃಷ್ಣ, ನಾಯಕ ಮ್ಯಾನೇಜರ್ ಶಶಿಧರ್ ಸೆಂಥಿಲ್ ಒಟ್ಟುಗಿತ್ತಿರು. ಬಂಗಾರು ಪದ್ದೆ ಬೊಳ್ಳಿದ ಪದ್ದೆ ತುನ್ನರ್ಲಿಗೆ ಬಾರಿ ಕೊಡುಗೆಳಿನ ಒದಗಾವಂದುಲ್ಲಿರು. ವಜ್ರದ ಪದ್ದೆಯಿಡು ಕ್ಯಾರೆಟ್ಗೆ 3,000 ರೂಪಾಯಿ ಕಮ್ಮಿ ಬಂದದು 23,000 ರೂಪಾಯಿ ಬಿಲೆಟ್ ಕೊರಂದುಲ್ಲಿರು. ಲಲಿತಾ ಜ್ಯುವೆಲ್ಲರ್ದ ತೀರ್ಥ ಮಾಳಿಗೆಡು ಬಂಗಾರ ಪದ್ದೆದ ಮಾಮಲ್ಲ ವಿಭಾಗ ಇದ್ದದು ತರಾವರಿ ವಿನ್ಯಾಸಡು ಪದ್ದೆ ಉಂಡು. ಮಿತ್ತ ಮಾಳಿಗೆಡು ವಜ್ರದ ಪದ್ದೆ, ಆಂಟಿಕ್ ಪದ್ದೇಲು, ರೂಬಿ ಎಮರಲ್ಡ್, ಬೊಳ್ಳಿದ ಪದ್ದೇದ ಬಾರಿ ಸಂಗ್ರಹ ಉಂಡು. ಯುಟಿ ಫರೀದ್ ಫೌಂಡೇಶನ್ ವತಿಡ್ದು ಸೇವೆ ಅಖೇರಿ ಆಯ್ನ ಬೊಕ್ಕ ಪ್ರಶಸ್ತಿ ಪಡೆಯಿನ ಶಿಕ್ಷಕರಿಗೆ ಗುರುವಂದನೆ ಬೊಕ್ಕ ತಮ್ಮನ ಕಾರ್ಯಕ್ರಮ ತೊಕ್ಕೊಟ್ಟದ ಯೂನಿಟಿ ಹಾಲ್ಡ್ ನಡೆತದೆ. ರಾಷ್ಟ್ರ ಪ್ರಶಸ್ತಿ ಪಡೆಯಿನ ಶಿಕ್ಷಕರು ಅಯೂಬ್ ಕೆಯೂರು ಬೊಕ್ಕ 10ನೇ ಕ್ಲಾಸ್ ಪರೀಕ್ಷೆಡು ರಾಜ್ಯಡೆ ಸುರೂತ ಸ್ಥಾನ ಪಡೆಯಿನ ಅನುಷೆ ಕಾರ್ಯಕ್ರಮ ಉದಿಪನವಂತಿರು. ತೊಕ್ಕೊಟ್ಟದ ಯೂನಿಟಿ ಹಾಲ್ಡ್ ಯುಟಿ ಫರೀದ್ ಫೌಂಡೇಶನ್ ದ ನಿಲೆಟ್ ಬೇಲೆ ಅಕೇರಿ ಆಯ್ನ ಬೊಕ್ಕ ಪ್ರಶಸ್ತಿ ಪಡೆಯಿನ ಶಿಕ್ಷಕರಿಗೆ ಗುರು ವಂದನೆ ಬೊಕ್ಕ ತಮ್ಮನ ಕಾರ್ಯಕ್ರಮ ಅಟ್ಟನೆ ಆದಿತ್ತು. ರಾಷ್ಟ್ರ ಪ್ರಶಸ್ತಿ ಪಡೆತಿನ ಮಾಸ್ಟರ್ ಆಯುಬ್ ಕೆಯೂರು ಬೊಕ್ಕ 10ನೇ ಕ್ಲಾಸ್ ಪರೀಕ್ಷೆಡು ರಾಜ್ಯಡೆ ಸುರೂತ ಸ್ಥಾನ ಗೆಂದದಿನ ಅನುಷೆ ಕಾರ್ಯಕ್ರಮ ಉದಿಪನ ಮಲ್ತಿರು. ಅಯಬ್ ಕೆಯೂರು ಪಾತಿರ್ದು ದೇಶನು ಕಟ್ಟುನ ಶಿಕ್ಷಕ ಬೇಲೆ ಲೋಕದ ಬಾರಿ ಶ್ರೇಷ್ಠವಾಯಿನ ಬೇಲೆ ಗೆಲ್ಮೆ ಪಡೆಯಿನ ಏರೆ ಆವಡು ಅಕ್ಲಿನ ಪಿರವುಡು ಶಿಕ್ಷಕರು ಉಲ್ಲಿರು ಓರಿ ಶಿಕ್ಷಕರು ಸಾಧಿತತ್ತಂಡ ಇಡೀ ಸಮಾಜ ಸಾಧಿತಪ್ಪುಣಂದು ಪಂಡಿರು. ಬೇರೆಲ್ಲ ವೃತ್ತಿಗಳು ನಿರ್ಜೀವ ವಸ್ತುಗಳೊಟ್ಟಿಗೆ ಕೆಲಸ ಮಾಡ್ತಾರೆ. ಅದರಲ್ಲಿ ಒಬ್ಬ ವೈದ್ಯ ಏಕಕಾಲಕ್ಕೆ ಒಂದು ಜೀವಂತ ವ್ಯಕ್ತಿಯೊಟ್ಟಿಗೆ ಕೆಲಸ ಮಾಡ್ತಾನೆ. ಆ ವೈದ್ಯ ಎಲ್ಲಿಯಾದರೂ ತಪ್ಪು ಮಾಡಿದರೆ ಒಬ್ಬ ವ್ಯಕ್ತಿ ಏಕಕಾಲಕ್ಕೆ ಸಾಯ್ಬೋದು ಅಥವಾ ತೊಂದರೆಗೀಡಾಗಬಹುದು.
ಆದರೆ ಒಬ್ಬ ಶಿಕ್ಷಕ ಏಕಕಾಲಕ್ಕೆ 100ಕ್ಕಿಂತಲೂ ಮಿಕ್ಕಿದ ವ್ಯಕ್ತಿಗಳೊಟ್ಟಿಗೆ ಕೆಲಸ ಮಾಡ್ತಾನೆ. ಒಬ್ಬ ಶಿಕ್ಷಕ ತಪ್ಪಿದರೆ ಇಡೀ ಸಮಾಜ ತಪ್ಪಿ ಹೋಗುವ ಸಾಧ್ಯತೆ ಇದೆ. ಒಂದು ಶಿಕ್ಷಕನಲ್ಲಿ ಸಮಾಜ ಅಭಿಮಾನ ಇಟ್ಟಿದೆ, ನಂಬಿಕೆ ಇಟ್ಟಿದೆ. ಕಾರಣ ಏನಂದರೆ ತನ್ನ ಪ್ರಾಯಕ್ಕೆ ಬಂದ ಒಂದು ಮಗಳನ್ನು ಒಬ್ಬ ತಂದೆ ತಾಯಿ ತನ್ನ ಸ್ವಂತ ಅಣ್ಣಂದಿರೊಟ್ಟಿಗೂ ಅಥವಾ ಸಂಬಂಧಿಕರೊಟ್ಟಿಗೆ ಕಲಿಸಿಕೊಡ್ಲಿಕ್ಕೆ ಧೈರ್ಯ ಮಾಡೋದಿಲ್ಲ. ಆದರೆ ಒಬ್ಬ ಶಿಕ್ಷಕ ಕರೆದರೆ ತನ್ನ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳನ್ನು ಕಲಿಸಿಕೊಡುವಂತಹ ಧೈರ್ಯ ಈ ಸಮಾಜ ಮಾಡುತ್ತೆ. ಅಂದರೆ ಒಬ್ಬ ಶಿಕ್ಷಕನ ಮೇಲೆ ಈ ಸಮಾಜ ಅದೆಷ್ಟು ಧೈರ್ಯ ನಂಬಿಕೆ ಇಟ್ಟಿದೆ ಅಂತ ನಾವು ತಿಳ್ಕೋಬಹುದು. ಅನುಶೇ ಪಾತೆರ್ದು ಶಿಕ್ಷಕರಿಗೆ ತಮ್ಮನ ಮಲ್ಪನವು ಸಂತೋಷದ ಸಂಗತಿ. ಬರವುಗು ಒವ್ವೇ ಜಾತಿ ಮತ ಭೇದ ಇಜ್ಜಿಂದ ಪಂಡಿರು. ಇವತ್ತು UT ಫರೀದ್ ಫೌಂಡೇಶನ್ ಮಂಗಳೂರು ಇವರು ನನಗೆ ಅಂದರೆ ತುಂಬ ಖುಷಿಯಾದ ವಿಚಾರ ಏನಂದರೆ ಎಲ್ಲ ಕಡೆ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಮಾಡೋದು ಅಂತ ನೋಡಿದ್ದಾನೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳ ಸಾಧನೆಗೆ ಕಾರಣವಾದ ಶಿಕ್ಷಕರನ್ನು ಕರೆದು ಸನ್ಮಾನಿಸುವುದನ್ನು ನೋಡಿ ಒಂದು ತುಂಬ ಖುಷಿಯಾಯಿತು. ಅದರ ಜೊತೆಗೆ ಅಂದರೆ ತನ್ನ ಜೀವನದಲ್ಲಿ ಒಂದು ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತ ಹೊಂದಿದ ಶಿಕ್ಷಕರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಒಂದು ಅತ್ಯಂತ ಖುಷಿ ಕೊಟ್ಟ ವಿಚಾರ. ಶಾಸಕರು UT ಖಾದರ್ ಸುರೂತ ಪಾತ್ರ ಪಂಡದು UT ಫರೀದ್ ಫೌಂಡೇಶನ್ ಬಗ್ಗೆ ತೆರಿಪಾಯರು. ಯಾರೇ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇವತ್ತು ಅದನ್ನು ಶಿಕ್ಷಣ ಮೊಟಕುಗೊಳಿಸಿ ಅರ್ಧಕ್ಕೆ ನಿಲ್ಲುವಂಥ ವ್ಯವಸ್ಥೆ ಮಾಡಬೇಡಿ. ಹೆತ್ತವರಿಗೆ ಕೂಡ ನಾನು ಹೇಳಿದಿಷ್ಟೇ, ಒಂದಲ್ಲ ಒಂದು ಹಂತಕ್ಕೆ ಬೆಳೆಸಿಕೊಂಡು ಹೋಗುವಂಥ ಅವಕಾಶ ನಿಮ್ಮೆಲ್ಲ ಮಕ್ಕಳಿಗೆ ಕೊಡುವಂಥ ವಿಚಾರ ಇವತ್ತು ಆಗಲಿ ಅಂತ ಕೂಡ ನಾನು ಇವತ್ತು ಹೇಳಿಕೊಂಡು ನನ್ನ ಒಂದೇ ಕೋರಿಕೆ ಎಲ್ಲ ವಿದ್ಯಾರ್ಥಿ ಮತ್ತು ಹೆತ್ತಪ್ಪಿ ಶಿಕ್ಷಕರಿಗೆ, ನಿಮ್ಮ ಶಿಕ್ಷಣ ಹೇಗೆ ಇರಬೇಕಂತ ಹೇಳಿದರೆ 2021, 2022, 2023 ಇದಕ್ಕೆ ಆಗುವಂಥ ಶಿಕ್ಷಣ ಆಗಬಾರ್ದು. ನಿಮ್ಮ ಶಿಕ್ಷಣ ಮತ್ತು ನಿಮ್ಮ ಅಪ್ಡೇಟ್ ಮತ್ತು ನಿಮ್ಮಲ್ಲಿರುವಂಥ ಜ್ಞಾನವನ್ನು ಬೆಳೆಸುವಂಥ ಕೆಲಸ ಹೇಗಿರಬೇಕಂತ ಹೇಳಿದರೆ 2050ಯಲ್ಲಿ ನಾನು ಹೇಗಿರಬೇಕು, 2040ಯಲ್ಲಿ ಹೇಗಿರಬೇಕು, 2060ಯಲ್ಲಿ ಹೇಗಿರಬೇಕು, ಆವಾಗದ ಶಿಕ್ಷಣ ವ್ಯವಸ್ಥೆ ಇದೆಯೇ, ಆಗ ಮಕ್ಕಳು ಎಷ್ಟು ಬ್ರೈಟಾಗಿ ಬರ್ತಾರೆ, ಆವಾಗದ ಸಮಾಜ ಹೇಗಿರ್ತದೆ, ಅದಕ್ಕೆ ಅನುಗುಣವಾಗಿ ತಾವು ಈಗಲೇ ತಮ್ಮನ್ನು ಅಪ್ಡೇಟ್ ಮಾಡಿಕೊಂಡು ಆ ಒಂದು ಮುಖ್ಯವಾಹಿನಿಗೆ ಅವತ್ತು ಮುಂದೆ ನಿಂತು ಹೋಗುವಂಥ ಒಂದು ವಿಶೇಷವಾದ ಜ್ಞಾನ ಭಂಡಾರ ಅಂತ ಅವೆಲ್ಲ ಇವತ್ತು ಬೆಳೆಸಿಕೊಂಡು ಇವತ್ತು ಬರಬೇಕಂದ್ಕೊಂಡು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಆಯುಬ್ ಕೆಯೂರು ಸೇರಿದು ಪ್ರಶಸ್ತಿ ಪಡೆಯಿನ ಶಿಕ್ಷಕರಿಗೂ ಕರ್ತವ್ಯ ಅಕೇರಿ ಆಯ್ನ ಶಿಕ್ಷಕರಿಗೂ ತಮ್ಮನದ ಮರ್ಯಾದೆ ಮಲ್ತಿರು. ಹತ್ತನೇ ಕ್ಲಾಸ್ ಬೊಕ್ಕ PUC ಸಾಧನೆ ಮಲ್ತದನ ಜೋಕ್ಲೆಗ್ ನಮ್ಮೂರ ಹೆಮ್ಮೆ ಪುರಸ್ಕಾರದ ಒಟ್ಟುಗೂ ಮರ್ಯಾದೆ ಮಲ್ತಿರು. ವಿಧಾನ ಪರಿಷತ್ ಸದಸ್ಯರು ಭೋಜೇಗೌಡ, ಕುಡ್ಲ ತಾಲೂಕು ಪಂಚಾಯತ್ ಗುರ್ಕಾರ್ಯರು ಮೊಹಮ್ಮದ್ ಮೋನು, ಸದಸ್ಯರು ಸುರೇಖಾ ಚಂದ್ರಹಾಸ್, ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಞಾನೇಶ್ ಪಾಲ್ಗೊಂಡಿದ್ದರು.